ಪೊಲಗವರಿಯಾನಿ ಗಟ್ಟಿ ಸಮಾಜ ಸೇವಾ ಸಂಘದ ನಿರೆಲ್ಡು ಗಟ್ಟಿ ಸಮಾಜದ ಮಹಿಳಾ ವಿಭಾಗದ ಮುತಾಲಿಕೆಡು 12ನೇ ವರ್ಷದ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ವೃತಾಚರಣೆ ಗಟ್ಟಿ ಸಮಾಜ ಭವನಡು ಶುಕ್ರವಾರ ಕಾಂಡಾಯ ನಡೆದನು. ಪೊಲಗವರಿಯಾನಿ ಗಟ್ಟಿ ಸಮಾಜ ಸೇವಾ ಸಂಘದ ನಿರೆಲ್ಡು ಗಟ್ಟಿ ಸಮಾಜದ ಮಹಿಳಾ ವಿಭಾಗದ ನೇತೃತ್ವಡು 12ನೇ ವರ್ಷದ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ವೃತಾಚರಣೆಯನ್ನು ಅಂಬಿಕಾರೋಡ್ ಗಟ್ಟಿ ಸಮಾಜ ಭವನಡು ಶುಕ್ರವಾರ ಕಾಂಡೆ ನಡಪಾಯಿರು. ಸರ್ವಂತರ್ಯಾಮಿ ನಿಸತಿ ಬ್ರಹ್ಮಾಣಿ ಬ್ರಹ್ಮಜನನಿ ಬಹುರೂಪ ಬುಧಾರ್ಜಿತ ಪ್ರಸವಿತ್ರಿ ಪ್ರಚಂಡಜ್ಞ ಪ್ರತಿಷ್ಠಾ ಪ್ರಕಟಾಕೃತಿ ಪ್ರಾಣೇಶ್ವರಿ ಪ್ರಾಣದಾತ್ರಿ ಪಂಚಶರ್ಪೀಠ ರೂಪಿಣಿ ವಿಶ್ವಕಲಾ ವಿವಿಕ್ತಸ್ಥ ವೀರಮಾತಾ ವ್ಯತ್ರಸು ಮುಕುಂದ ಮುಕ್ತಿ ನಿಲಯ ಮೂಲ ವಿಗ್ರಹ ರೂಪಿಣಿ ಭಾವಾಜ್ಞಾ ಭವರೋಗಾಗ್ನಿ ಭವಚಕ್ರ ಪ್ರವರ್ತಿನಿ ಛಂದಸಾರ ಶಾಸ್ತ್ರಸಾರ ಮಂತ್ರಸಾರ ತಲೋದರವಾರ ಶುಭವ ತರುವ ವಾರ ಇಂದು ಶುಕ್ರವಾರ ಶುಭವ ತರುವ ವಾರ ಮುಂಜಾನೆಯ ಮಡಿಯುಟ್ಟು ಕುಂಕುಮವ ಹಣೆಗಿಟ್ಟು ಮುಂಜಾನೆಯ ಮಡಿಯುಟ್ಟು ಕುಂಕುಮವ ಹಣೆಗಿಟ್ಟು ಕರ್ಪೂರದಾರತಿ ನಿನಗೆ ಹಚ್ಚಿ ಜೊಟ್ಟದಿಂದಲೇ ಬೆಳಗುವ ವಾರ ಇಂದು ಶುಕ್ರವಾರ ಶುಭವ ತರುವ ವಾರ. ಮಧ್ಯಾಹ್ನದ ಮಹಾಪೂಜೆಯಾದ ಪ್ರಸಾದ ವಿತರಣೆ ನಡೆದನು. ಪ್ರಸಾದ ವಿತರಣೆಯಾದ ಅನ್ನ ಸಂತರ್ಪಣೆ ನಡೆದನು. ಈ ಪೊರ್ತು ಅಟನೆ ಮಲ್ತಿನ ಕಾರ್ಯಕ್ರಮದ ಪಾಲ್ಪಡೆಯಿನ ತಾಲೂಕು ಸಂಘ ಪರಿವಾರ ಪ್ರಚಾರಕ್ ಆಶಿಕ್ ಮಾಡೂರು ಮಹಿಳೆ ಬೊಕ್ಕ ಆಧ್ಯಾತ್ಮಿಕತೆ ವಿಷಯದ ಬಗೆಟ್ಟು ಬೌದ್ಧಿಕನ್ ಕೊರಿಯರು. ಜ್ಞಾನ ಕೇಂದ್ರ ಯಾವುದು ಕೇಳಿದ್ರೆ ಈ ಹಣೆಯ ಮಧ್ಯ ಭಾಗ ಇಲ್ಲಿ ಇಡಬೇಕಂತೆ, ಕುಂಕುಮವೂ ಕೂಡ ಇಡಬೇಕಂತೆ ಮೇಲೆ. ಉಂಗುರ ಬೆರಳಲ್ಲಿ ಇಡ್ತಾರೆ. ಯಾಕೆ ಉಂಗುರ ಬೆರಳಲ್ಲಿ ಇಡಬೇಕು ಅಂತ ಹೇಳಿದ್ರೆ ಸೂರ್ಯನ ಜ್ಞಾನ ಕೇಂದ್ರ ಯಾವುದು ಕೇಳಿದ್ರೆ ಇಲ್ಲಿ ನಮ್ಮ ಬೆರಳು ಅಂತ ಹೇಳ್ತಾರೆ. ಉಂಗುರ ಬೆರಳು ಅಲ್ಲಿಂದ ಹಣೆಗೆ ತಿಲಕವನ್ನು ಇಡುವಂಥದ್ದು, ಬಳೆಯನ್ನು ಧರಿಸುವಂಥದ್ದು. ಬಹುಶಃ ಇವತ್ತು ಫ್ಯಾಷನ್ ಆಗಿ ಹೋಗಿದೆ, ಬಳೆ ಸ್ವಲ್ಪ ಕಮ್ಮಿ ಆಗಿದೆ. ಗಾಜಿನ ಬಳಿಯನ್ನೇ ಧರಿಸಬೇಕು. ಯಾಕೆ? ನಮ್ಮ ಈ ಮಣಿಗಂಟು ಇದೆಯಲ್ಲ, ಈ ಮಣಿಗಂಟು ನಮ್ಮ ರಕ್ತ ಪರಿಚಲನೆಯನ್ನು ಅತ್ಯಂತ ಧನಾತ್ಮಕವಾಗಿ ಪರಿವರ್ತಿಸ್ತದೆ. ಈ ಬಳೆಗಳು ಮತ್ತೆ 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 ತಾಗಿಕೊಂಡು ಈ ಮಣಿಗಂಟನ್ನು ತಾಗುತ್ತದಲ್ವಾ, ಅಲ್ಲಿಂದ ನಮಗೆ ಶಕ್ತಿ ಹೆಚ್ಚುತ್ತದೆ ಅಂತ ಹೇಳ್ತಾರೆ. ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಮಾಡುವಾಗ ಇಷ್ಟು ಬಳೆ ಹಾಕ್ತಾರೆ. ಯಾಕೆ ಹಾಕ್ತಾರೆ? ಯಾಕೆ ಆಗ್ತಾರೆ ಅಂತ ಹೇಳಿ ಕೇಳಿದ್ರೆ, ಆ ಮಗು ಇದೆಯಲ್ಲ, ಗರ್ಭದಲ್ಲಿರುವಂತಹ ಮಗು ಇದೆಯಲ್ಲ, ಆ ಮಗುವಿಗೆ ಅದೇ ಸಂಗೀತ ಅಂತ ಹೇಳ್ತಾರೆ ಬಂಧುಗಳೇ. ರಂಗೋಲಿ ಹಾಕ್ತಾರೆ. ಯಾಕೆ ರಂಗೋಲಿ ಹಾಕ್ತಾರೆ? ಇವತ್ತು ಮನೆಗಳ ರಂಗೋಲಿ ಕೇವಲ ಮಂದಿರಗಳಿಗೆ ಸೀಮಿತ ಆಗ್ತಾ ಇದೆ. ಯಾಕೆ ರಂಗೋಲಿ ಹಾಕ್ತಾರೆ? ಆ ರಂಗೋಲಿಯ ಆಕಾರವನ್ನು ನೋಡಿದಾಗ ನಮ್ಮ ಮಾನಸಿಕತೆ ಹೆಚ್ಚುತ್ತದೆ. ಯಾವ ರೀತಿ? ಆ ತರಂಗಗಳು ನಮ್ಮ ಮನಸ್ಸನ್ನ ಮೆದುಳನ್ನ ಸೇರ್ತದೆ ಅಂತ ಹೇಳ್ತಾರೆ ಬಂಧುಗಳು. ಮಹಿಳಾ ವಿಭಾಗದ ಅಧ್ಯಕ್ಷರು ಶ್ರೀಮತಿ ಪುಷ್ಪಲತಾ ಯುಕೆ ಗಟ್ಟಿ ಪಾತೆರೊಂದು ಮಾತೆರ್ಲ ಬಾರಿ ಉಮೇದಿಡು ಕಾರ್ಯಕ್ರಮಡು ಪಾಲ್ಪಡೆ ಒಂದುಲ್ಲ ಮಾತಾ ಕಾರ್ಯಕರ್ತೆಯರು ಎಡ್ಡ ರೀತಿಡು ಸಹಕಾರ ಕೊಡ್ತೇರು ಪಂಡ ತೆರಿಪಾಯರು. ಗಟ್ಟಿಯವರ ಸಮಾಜ ಸೇವಾ ಸಂಘದ ಮಹಿಳಾ ವಿಭಾಗದಿಂದ ಒಂದು ವಿಜೃಂಭಣೆಯಿಂದ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ದೇವೆ. ಇವತ್ತು
ಎಲ್ಲ ನಮ್ಮ ಮಹಿಳೆಯರು ಇಲ್ಲಿ ಸದಸ್ಯರಾಗಿ ಎಲ್ಲ ಮಹಿಳೆಯರು ಸಮಾಜದ್ದು ಒಟ್ಟುಗೂಡಿ ಪೂಜೆಯನ್ನು ಮಾಡಿದ್ದೇವೆ. ತುಂಬ ವಿಜೃಂಭಣೆಯಿಂದ ಮಾಡಿದ್ದೇವೆ. ಎಲ್ಲರೂ ಇಲ್ಲಿ ಭಾಗವಹಿಸಿ ತುಂಬ ಸಂತೋಷದಿಂದ ಭಾಗವಹಿಸಿದ್ದಾರೆ. ಅದು ನಮಗೆ ತುಂಬ ಸಂತೋಷವನ್ನು, ತುಂಬ ಉತ್ಸಾಹವನ್ನು, ಪ್ರೋತ್ಸಾಹವನ್ನು ಕೊಡ್ತಿದೆ. ಪ್ರತಿ ವರ್ಷ ನಡೆಸುವಂತೆ ಈ ವರ್ಷ ಸಹ ನಾವು ನಡೆಸಿದ್ದೇವೆ. ಗಟ್ಟಿ ಸಮಾಜ ಸೇವಾ ಸಂಘದ ಅಧ್ಯಕ್ಷರು ಶ್ರೀ ಪವಿತ್ರ ಕುಮಾರ್ ಗಟ್ಟಿ, ಸಮಾಜದ ಹಿರಿಯರು, ನಾಯಕಿಯರು ಶ್ರೀ ನಾರಾಯಣ್ ಗಟ್ಟಿ, ಮೇಲ್ಡೆರು ಶ್ರೀ ಪದ್ಮನಾಭ ಗಟ್ಟಿ, ಬೊಕ್ಕ ಪ್ರಮುಖರು ಕಾರ್ಯಕ್ರಮದ ಮುತಾಲಿಗಿಡಿದ್ದರು.